ಎಡಪದವಿನಲ್ಲಿ ಶಾಸಕ ರಾಜೇಶ್ ನಾಯ್ಕ ಪತ್ನಿ ಉಷಾ ನಾಯ್ಕ ಹೆಸರಲ್ಲಿ ಪರ್ಮಿಟ್ ಪಡೆದು ಅಕ್ರಮ ಮುರಮಣ್ಣು ಸಾಗಾಟ ಮಾಡ್ತಾ ಇದ್ದಾರೆ. ಈ ಬಗ್ಗೆ ದಾಖಲೆ ಸಮೇತ ಸಾಬೀತುಪಡಿಸುತ್ತೇನೆ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಶಾಸಕ ರಾಜೇಶ್ ನಾಯ್ಕ ಅವರ ಅಕ್ರಮ ಮುರಕಲ್ಲು ಗಣಿಗಾರಿಕೆಯ ಬಗ್ಗೆ ಈ ಹಿಂದೆ ಹೇಳಿದ್ದೆ. ಶಾಸಕರ ಸಂಬಂಧಿಯೊಬ್ಬರು ಇದ್ದಾರೆ ಎಂದು ಹೇಳಿದ್ದೆ. ಬಂಟ್ವಾಳ ಶಾಸಕರು ಮಾಧ್ಯಮಗೋಷ್ಠಿ ನಡೆಸಿ ದಾಖಲೆ ಸಮೇತ ಸಾಬೀತುಪಡಿಸುವಂತೆ ಸವಾಲು ಹಾಕಿದ್ರು. ನಾನು ಯಾವ ಶಾಸಕರು ಅಂತ ಹೇಳಿರಲಿಲ್ಲ. ಸುದ್ದಿಗೋಷ್ಠಿ ನಡೆಸಿ ಅವರೇ ಅದನ್ನ ವಹಿಸಿಕೊಂಡಂತಾಗಿದೆ. ಇದೀಗ ದಾಖಲೆ ಸಮೇತ ಸಾಬೀತುಪಡಿಸುತ್ತಿದ್ದೇನೆ. ತೆಂಕ ಎಡಪದುವಿನ ಪರ್ಮಿಟ್ ಪಡೆದು ಅಕ್ರಮ ನಡೆಸಲಾಗಿದೆ. ಶಾಸಕ ರಾಜೇಶ್ ನಾಯ್ಕ ಪತ್ನಿ ಉಷಾ ನಾಯ್ಕ ಹೆಸರಲ್ಲಿ ಪರ್ಮಿಟ್ ಇದೆ. ತೆಂಕ ಎಡಪದವು ಪರ್ಮಿಟ್ ಪಡೆದು ಮುಡಿಪುವಿನಿಂದ ಮುರಮಣ್ಣು ಸಾಗಾಟ ಮಾಡುತ್ತಿದ್ದಾರೆ. ಮುಡಿಪುವಿನಿಂದ ರೆಡ್ ಬಾಕ್ಸೈಟ್ ಸಾಗಿಸಲು ದುರ್ಬಳಕೆ ಮಾಡುತ್ತಿದ್ದಾರೆ. ಮುಡುಪಿನಲ್ಲಿ ಕೇವಲ ಭೂಮಿ ಸಮತಟ್ಟು ಮಾಡಲಷ್ಟೇ ಅನುಮತಿ ಇದೆ. ಕೈರಂಗಳ ಪಿಡಿಒ ಹೆಸರಿನಲ್ಲಿ ಅಕ್ರಮವಾಗಿ ಅನುಮತಿ ಪಡೆಯಲಾಗಿದೆ. ತಮಿಳುನಾಡು, ಆಂಧ್ರಪ್ರದೇಶ ರಾಜ್ಯಗಳಿಗೆ ಸಾಗಿಸಲಾಗಿದೆ. ಪ್ರಖ್ಯಾತ ಸಿಮೆಂಟ್ ಕಂಪನಿಗಳಿಗೆ ರೆಡ್ ಬಾಕ್ಸೈಟ್ ಸಾಗಾಟ ಮಾಡುತ್ತಿದ್ದಾರೆ. ನಾನು ಮಾಡಿದ ಆರೋಪವನ್ನ ಸಾಬೀತು ಮಾಡಲು ಸವಾಲು ಹಾಕಿದ್ದರು. ಆರೋಪ ಸಾಬೀತುಪಡಿಸಿದ್ರೆ ರಾಜೀನಾಮೆ ಕೊಡುವುದಾಗಿ ಹೇಳಿದರು. ಬಿಜೆಪಿಯವರು ವ್ಯಾಪಾರದಲ್ಲಿ ದೊಡ್ಡ ಜಾತ್ಯತೀತರು. ಓಟ್ಗಾಗಿ ಮಾತ್ರ ಹಿಂದೂ ಧರ್ಮ ರಕ್ಷಣೆ, ಮರಳು ಗಣಿಗಾರಿಕೆಯಲ್ಲಿ ಬಿಜೆಪಿಯ ಜಾತ್ಯತೀತತೆ. ಭಿನ್ನ ಧರ್ಮದವರ ಜೊತೆ ಸೇರಿ ವ್ಯವಹಾರ ನಡೆಸುತ್ತಾರೆ. ಗಣಿಗಾರಿಕೆ ಕುರಿತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದೇನೆ. ಬಂಟ್ವಾಳ ಶಾಸಕರು ತಾನೊಬ್ಬ ರೈತ ಅನ್ನೋ ರೀತಿ ಪೋಸ್ಟ್ ಕೊಡ್ತಾರೆ. ಆದ್ರೆ ಅವರು ರೈತರ ಅಥವಾ ವ್ಯಾಪಾರಿಯ ಸಾಬೀತಾಗಲಿ ಎಂದು ಹೇಳಿದ್ರು. ತೆಂಕಡವ ಗ್ರಾಮದಲ್ಲಿ ಅವರಿಗೆ ಕಲ್ಲಿನ ಕೋರೆ ಪರ್ಮಿಟ್ ಇರೋದು, ಅದೆಲ್ಲ ನಿಮ್ಗೆ ಕೊಡ್ತೀನಿ. ನಾನು ಟ್ರಿಪ್ ಶೀಟ್ ಎಲ್ಲ ಕೊಡ್ತೀನಿ. ಟ್ರಿಪ್ ಶೀಟ್ ತಮಿಳುನಾಡು, ಆಂಧ್ರಪ್ರದೇಶಕ್ಕೆ ಯಾವ ಸಿಮೆಂಟ್ ಕಂಪನಿಗೆ ಎಡಪದವಿನಿಂದ ಹೋಗಿದೆ, ತೆಂಕ ಎಡಪದವಿನಿಂದ ಹೋಗಿದೆ. ತೆಂಕ ಎಡಪದದಲ್ಲಿ ಪರ್ಮಿಟ್ ಇರುವುದು ಕಲ್ಲು ತೆಗಿಲಿಕ್ಕೆ ಮಾತ್ರ. ತೆಂಕ ಎಡಪದವನ್ನ ಕೆಂಪು ಕಲ್ಲು ತಮಿಳುನಾಡಿನ ಸಿಮೆಂಟ್ ಕಂಪನಿಗೆ ಅಗತ್ಯ ಉಂಟಾ ಅಂತ ನನ್ನ ಪ್ರಶ್ನೆ. ಹಾಗಿದ್ರೆ ಎಲ್ಲಿಂದಲೂ ತಗೊಂಡು ಹೋಗ್ಬಹುದು. ಈ ಕೆಂಪು ಕಲ್ಲಿನ ಪರ್ಮಿಟ್ನಿಂದ ಅಲ್ಟ್ರಾ ಸಿಮೆಂಟ್ ಕಂಪನಿ ಆಂಧ್ರಪ್ರದೇಶ, ಅಲ್ಟ್ರಾ ಸಿಮೆಂಟ್ ಭೋಗ ಸಮುದ್ರ ಆಂಧ್ರಪ್ರದೇಶಕ್ಕೆ ಹೋಗಿದೆ. ದಾಲ್ಮಿಯಾ ಸಿಮೆಂಟ್ ಕಂಪನಿಗೆ ಹೋಗಿದೆ. ಪೆನ್ನಾ ಸಿಮೆಂಟ್ ಆಂಧ್ರಪ್ರದೇಶ ಅಲ್ಲಿ ಹೋಗಿದೆ. ರೈನಾ ಸಿಮೆಂಟ್ ಆಂಧ್ರಪ್ರದೇಶ ಅಲ್ಲಿ ಹೋಗಿದೆ. GSW ಸಿಮೆಂಟ್ ಕಂಪನಿಗೆ ಅಲ್ಲಿಗೆ ಹೋಗಿದೆ. ಇದು ದಿನಾಂಕ 31/5/2019 ಮೇ 19 ಮಾರ್ಚ್ ವರೆಗೆ ಹೋಗಿದೆ. ಅದರಲ್ಲಿ ಉಷಾ ಆರ್ ನಾಯ್ಕ್ ಅಂತಿದೆ. ಉಷಾ ಆರ್ ನಾಯ್ಕ್, ವೈಫ್ ಆಫ್ ಶ್ರೀ ರಾಜೇಶ್ ನಾಯ್ಕ್. ಉಷಾ ಆರ್ ನಾಯ್ಕ್, ವೈಫ್ ಆಫ್ ರಾಜೇಶ್ ಆರ್ ನಾಯ್ಕ್. 2/166/3 ಒಡ್ಡೂರ್ ಫಾರ್ಮ್, ಗಂಜಿಮಠ, ತೆಂಕಡಪದ.